ಪೊಡವಿಗೊಡೆಯ ಕೃಷ್ಣನ ನಾಡು ಉಡುಪಿಯಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮ. ಸಾವಿರಾರು ದೀಪಗಳ ಮಧ್ಯೆ 3 ರಥೋತ್ಸವ ಸಂಪನ್ನಗೊಂಡಿತು. ಈ ಬಾರಿಯ ಸಂಕ್ರಾಂತಿಯ ಉತ್ಸವಕ್ಕೆ ಸಾವಿರಾರು ಮಂದಿ ಭಕ್ತರು ಸಾಕ್ಷಿಭೂತರಾದರು. ಮನಮೋಹಕ 3 ರಥಗಳಲ್ಲಿ ಸಾಗಿ ಬರುವ ಶ್ರೀಕೃಷ್ಣನನ್ನ ನೋಡಿ ಜನ ಕಣ್ಮನ ತುಂಬಿದ್ರು. ಉಡುಪಿ ಅಂದ್ರೆ ದೇವಾಲಯಗಳ ನಗರಿ. ಇಲ್ಲಿ ಪ್ರತಿದಿನವೂ ಉತ್ಸವ, ಧಾರ್ಮಿಕ, ಸಾಂಸ್ಕೃತಿಕ ಕಲೆ, ಸಂಗೀತ, ನಾಟ್ಯ ಎಲ್ಲಾ ವಿಭಾಗಗಳಲ್ಲೂ ಉತ್ಸವವೇ. ಆದರೆ ಕೃಷ್ಣ ಮಠದ ವಾರ್ಷಿಕ ಪರ್ವವಾಗಿ ಮಕರ ಸಂಕ್ರಾಂತಿಗೆ ವಿಶೇಷ ಸ್ಥಾನವಿದೆ. 800 ವರ್ಷಗಳ ಇತಿಹಾಸವಿರುವ ಕೃಷ್ಣ ಮಠದಲ್ಲಿ ಮಕರ ಸಂಕ್ರಾಂತಿಯ ದಿನ ವಿಶೇಷ ಉತ್ಸವ ನಡೆಯುತ್ತೆ. ವರ್ಷದಲ್ಲಿ 1 ಬಾರಿ ಮಾತ್ರ ಏಕಕಾಲದಲ್ಲಿ 3 ರಥೋತ್ಸವಗಳನ್ನು ಎಳೆಯಲಾಗುತ್ತೆ. ಈ ಬಾರಿಯಂತೂ ಹಿಂದೆಂದಿಗಿಂತಲೂ ಅಧಿಕ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ರು. ವರ್ಷದ 6 ತಿಂಗಳು ಕೂಡ ನಿರಂತರ ಉತ್ಸವ ನಡೆಯುತ್ತಾ ಇರುತ್ತದೆ. ಅದರಲ್ಲೂ ಕೂಡ ಇವತ್ತು ನಡೆಯುವಂತಹ ಮಕರ ಸಂಕ್ರಮಣದ ಉತ್ಸವ ಇವುಗಳಿಗೆಲ್ಲ ಕಿರೀಟಪ್ರಾಯವಾಗಿದೆ. ಆಚಾರ್ಯ ಮಧ್ವರು ಕೃಷ್ಣನನ್ನು ಸ್ಥಾಪಿಸಿದಂತಹ ಸ್ಮರಣಾರ್ಥವಾಗಿ ನಡೆಯುವಂತಹ ಈ ಉತ್ಸವದಲ್ಲಿ ಸಹಸ್ರಾರು ಭಕ್ತಾದಿಗಳು ಅಷ್ಟಮಠದ ಶ್ರೀಪಾದಂಗಳವರೆಲ್ಲ ಸೇರಿಕೊಂಡು ಉತ್ಸವವನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನು ನಾಳೆಯ ದಿವಸ ನಡೆಯುವಂತಹ ಚೂರ್ಣೋತ್ಸವದಲ್ಲಿ ಕೂಡ ಶ್ರೀಪಾದಂಗಳವರನ್ನು ಮುಂದಾಗಿರಿಸಿಕೊಂಡು ಭಕ್ತರು ಸಂಭ್ರಮದ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅಲ್ಲಿಗೆ ಕೃಷ್ಣದೇವರ ವಾರ್ಷಿಕ ಉತ್ಸವಗಳು ಒಂದು ಹಂತಕ್ಕೆ ಮುಕ್ತಾಯಗೊಳ್ಳುತ್ತವೆ. ಇನ್ನು ಆದರೂ ಕೂಡ ಭಕ್ತಾದಿಗಳ ಸೇವಾರೂಪವಾಗಿ ಉತ್ಸವಗಳು ಮೇ ತಿಂಗಳವರೆಗೂ ಕೂಡ ನಡೆಯುವಂತಹದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಜಗತ್ತಿನ ಕೊಡೆಯ ಶ್ರೀಕೃಷ್ಣನ ನಾಡಿನಲ್ಲಿ ಉತ್ಸವಗಳು ನಿರಂತರವಾಗಿದ್ದರೂ ಕೂಡ ಜನರ ಆಕರ್ಷಣೆಗೆ ಪ್ರಾಯವಾದಂತಹದ್ದು ಹಾಗೂ ಜನರನ್ನು ಸಂಭ್ರಮಿಸುವಂತಹ ಉತ್ಸವ ಮಕರ ಸಂಕ್ರಾಂತಿಯ 3 ತೇರಿನ ಉತ್ಸವ ಅಂತ ಖ್ಯಾತವಾಗಿದೆ. ಉತ್ಸವಕ್ಕೆ ಮೊದಲು ಮಧ್ವ ಸರೋವರದಲ್ಲಿ ಆಕರ್ಷಕ ತೆಪ್ಪೋತ್ಸವ ನಡೆಯಿತು. ರಥದ ಆಕಾರದಲ್ಲಿ ಸಿದ್ಧಗೊಂಡ ತೆಪ್ಪದಲ್ಲಿ ಉತ್ಸವ ಮೂರ್ತಿಯನ್ನ ಕುಳ್ಳಿರಿಸಿ ಕೆರೆಗೆ ಸುತ್ತು ಬರಲಾಯಿತು. ಬಳಿಕ 3 ರಥಗಳಲ್ಲಿ ಅನಂತೇಶ್ವರ, ಚಂದ್ರಮೌಳೇಶ್ವರ ಮತ್ತು ಮುಖ್ಯ ಪ್ರಾಣ ದೇವರನ್ನ ಕುಳ್ಳಿರಿಸಿ ತೇರು ಎಳೆಯಲಾಯಿತು. ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ತೇರು ಎಳೆದರು. ಚೆಂಡೆ, ನಾಸಿಕ್ ಬ್ಯಾಂಡ್, ಭಜನೆಯೊಂದಿಗೆ 3 ರಥಗಳು ಗಂಭೀರವಾಗಿ ರಥಬೀದಿಯಲ್ಲಿ ಸಾಗಿ ಬಂದವು. ಬಳಿಕ ಸಂಪ್ರದಾಯದಂತೆ ಸುಡು ಮತ್ತು ಪ್ರದರ್ಶನ ನಡೆದು ನೋಡುಗರ ಮನಸೂರೆಗೊಂಡಿತು. ಪೇಜಾವರ ಯತಿದ್ವಯರು, ಕಾಣಿಯೂರು ಪಲಿಮಾರು, ಅದಮಾರು, ಸೋತಿ ಮತ್ತು ಮಂತ್ರಾಲಯ ಶ್ರೀಗಳು ರಥೋತ್ಸವದಲ್ಲಿ ಪಾಲ್ಗೊಂಡ್ರು. ನೋಡೋದಕ್ಕೆ ಡೈಲಿ ಬಂದು ನೋಡೋದಕ್ಕೆ ಮತ್ತೆ ನಾವು ಬೇರೆ ಇದು ಬರೋದಕ್ಕೆ ಈಗ ರಥೋತ್ಸವ ಜಾತ್ರಾ ಸಮಯದಲ್ಲಿ ಬರೋದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ. ತುಂಬ 3 ರಥಗಳಾಗ್ತಾಯಿದೆ. ನಮ್ಮ ಕಡೆ ಎಲ್ಲ 1 ರಥಗಳು ನೋಡ್ತಾ ಇದ್ದೀವಿ. ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆಂಟ್ ಆಗಿದೆ. ಬೇರೆ ಎಲ್ಲ ಯಾತ್ರಿಕರೆಲ್ಲ ಬಂದಿದ್ದಾರೆ. ಇಲ್ಲಿ ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ನಮಗೆ ಇಲ್ಲೆಲ್ಲ ಮಠಗಳು ಎಲ್ಲ ತುಂಬ ಇದೆ. ಎಲ್ಲ ಶ್ರೀಗಳೆಲ್ಲ ತುಂಬ ಜನ ಇದ್ದಾರೆ. ಇದೆಲ್ಲ ನೋಡೋದಕ್ಕೆ ನಮಗೂ ತುಂಬ ಇಷ್ಟ ಆಗ್ತಾಯಿದೆ. ಸಂಕ್ರಾಂತಿ ನಾಳೆ ಅಲ್ವಾ, ನಾಳೆ ಇನ್ನೂ ವಿಜೃಂಭಣೆಯಿಂದ ಇರುತ್ತೆ. ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಾಳೆ ಎಲ್ಲ. ಕೃಷ್ಣ ಮಠದ ವಾರ್ಷಿಕ ಪರ್ವ ಮಕರ ಸಂಕ್ರಾಂತಿಯ ರಥೋತ್ಸವ ನಡೆದ ಬಳಿಕ ಚೂರ್ಣೋತ್ಸವ ನಡೆಯಿತು. 100 ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಅಪೂರ್ವ ಉತ್ಸವವನ್ನ ಕಣ್ತುಂಬಿಕೊಂಡ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.